ಬಿಸಿಲ ವಾತಾವರಣವಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ದಿಢೀರ್ ಬದಲಾವಣೆ ಆಗಿದ್ದು ಮಂಗಳೂರಿನ ಹಲವೆಡೆ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. ಇನ್ನು 2 ದಿನಗಳ ಕಾಲ ಜಿಲ್ಲೆಯಲ್ಲಿ ಇದೇ ರೀತಿಯ ವಾತಾವರಣ ಮುಂದುವರಿಯಲಿದ್ದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಮಧ್ಯಾಹ್ನದವರೆಗೂ ಸೂರ್ಯನ ಪ್ರಖರತೆ ದಟ್ಟವಾಗಿ ಕಂಡು ಬರ್ತಾ ಇತ್ತು. ಆದರೆ ಸಂಜೆಯಾಗ್ತಲೇ ಹವಾಮಾನದಲ್ಲಿ ದಿಢೀರ್ ಬದಲಾವಣೆಯಾಗಿದೆ. ಕಪ್ಪನೆ ಮೋಡಗಳು ಸೂರ್ಯನನ್ನ ಮರೆಮಾಚಿ ತಣ್ಣನೆಯ ವಾತಾವರಣ ಆವರಿಸಿದೆ.